ಮಂಗಳೂರಿನ ಉರುವ ಚಿಲಿಂಬಿಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಅವರ ಮಹಾಸಮಾಧಿಯಾದ 103ನೇ ವರ್ಷದ ಪುಣ್ಯ ಸ್ಮರಣೆ ದಿನದ ಗುರುವಾರದಂದು ಮತ್ತು ಶುಕ್ರವಾರ ಹೀಗೆ 2 ದಿನಗಳ ವಿಜಯದಶಮಿಯ ಮಹಾಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ ಅಷ್ಟೋತ್ತರ ಮಂಗಳಾರತಿ ಮತ್ತು ಗುರುಪಾದ ಪೂಜೆ ನಡೆಯಿತು. ಗುರುವಾರ ಆಯುಧ ಪೂಜೆಯ ದಿನ ಹಿನ್ನೆಲೆಯಲ್ಲಿ ಹಾಗೂ ಸಾಯಿಬಾಬರಿಗೆ ಗುರುವಾರದ ವಿಶೇಷ ದಿನದ ಹಿನ್ನೆಲೆಯಲ್ಲಿ ನೂರಾರು ಭಕ್ತರು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದರು. ಉರುವ ಚಿಲಿಂಬಿ ಶಿರಡಿ ಸಾಯಿಬಾಬಾ ಮಂದಿರದ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್ ಮತ್ತು ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ರಾತ್ರಿ ಅಷ್ಟಾವಧಾನ ಮಹಾಮಂಗಳಾರತಿ ನಡೆಯಿತು. ನಾಳೆ ಬೆಳಗ್ಗೆ ಗುರುಪಾದ ಪೂಜೆ, ಮಧ್ಯಾಹ್ನ 2:16ಕ್ಕೆ ಸಾಯಿಬಾಬಾ ಮಹಾಸಮಾಧಿಯಾದ ಹಿನ್ನೆಲೆ ಅಷ್ಟೋತ್ತರ ಮಂಗಳಾರತಿ, ದೊಡ್ಡ ರಂಗ ಪೂಜೆ ನಡೆಯಲಿದೆ.